ಸರ್ಕಾರದ ವತಿಯಲ್ಲಿ ಅನೇಕ ಜಯಂತಿಗಳನ್ನು ಆಚರಿಸಲಾಗ್ತಾ ಇದೆ. ಅದನ್ನು ನಾವು ಹೃದಯ ತುಂಬಿ ಅಭಿನಂದಿಸ್ತೇವೆ. ಅದರ ಜೊತೆಗೆ ನಮ್ಮ ಕನ್ನಡದ ಮಣ್ಣಿನಲ್ಲೇ ಅವತರಿಸಿದ ಜಗದ್ಗುರುಗಳಾದ ಶ್ರೀ ಮಧ್ವ ಭಗವತ್ಪಾದರ ಜಯಂತಿಯನ್ನು ಕೂಡ ಆಚರಣೆ ಆಗುವಂತೆ ಮಾಡಬೇಕು. ಸರ್ಕಾರ ಮುತುವರ್ಜಿ ವಹಿಸಿ ನಮ್ಮ ಇಡೀ ರಾಜ್ಯದಲ್ಲಿ ಆಚಾರ್ಯರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಘೋಷಣೆ ಮಾಡಬೇಕು. ರಜೆ ಘೋಷಣೆ ಮಾಡಬೇಕು ಅನ್ನೋದನ್ನು ನಾವು ಖಂಡಿತ ಹೇಳೋದಿಲ್ಲ. ಯಾಕೆಂತಂದರೆ ರಜೆ ಅಂತಂದರೆ ಅದು ನಿಷ್ಕ್ರಿಯ ಆಯಿತು. ಶ್ರೀ ಮಧ್ವ ಗುರುಗಳು ಆ ಕರ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು. ಕರ್ಮ ಮಾಡಬೇಕು, ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕು. ಕರ್ತವ್ಯ ಕರ್ಮಗಳನ್ನು ದೇವರ ಪೂಜೆ ಅಂತ ಮಾಡಬೇಕು. ಕರ್ತವ್ಯ ಶೂನ್ಯರಾಗಬಾರದು ಅಂತ ಸಿದ್ಧಾಂತವನ್ನು ಮಂಡಿಸಿದವರಾದ್ದರಿಂದ ಶೂನ್ಯ ಅವಸ್ಥೆಯ ರಜೆಯನ್ನು ಘೋಷಣೆ ಮಾಡುವುದು ಖಂಡಿತ ನಾವು ಒತ್ತಾಯ ಮಾಡುವುದಿಲ್ಲ. ಆದರೆ ಆಚಾರ್ಯರ ಜಯಂತಿಯನ್ನು ನಮ್ಮ ಸರ್ಕಾರ, ಕರ್ನಾಟಕ ಘನ ಸರ್ಕಾರ ಮುತುವರ್ಜಿ ವಹಿಸಿ ಎಲ್ಲ ಕಡೆ ಆ ಜಯಂತಿ ಆಚರಣೆ ಆಗುವ ಹಾಗೆ ಮಾಡಬೇಕು ಅಂತ ನಮ್ಮ ಒತ್ತಾಯದ ನಮ್ಮ ಎಲ್ಲ ಆಸ್ತಿಕರ ಒಕ್ಕರಳ ಧ್ವನಿ ಇಲ್ಲಿ ಸೇರಿಕೊಂಡಿದೆ.